ವಿದೇಶಗಳಲ್ಲಿ ಹೆಚ್ಚಾಗಿ ಕಾಣಸಿಗುವ ವಿಶೇಷ ಪ್ರಯಾಣ ಅನುಭವ ನೀಡುವ ಸೀಪ್ಲೇನ್ ಅನ್ನು ಕರಾವಳಿಯ ಯುವಕರ ತಂಡವೊಂದು 1 ವರ್ಷದಲ್ಲಿ ಸಿದ್ಧಪಡಿಸಿದ್ದು 10 ಅಡಿ ಎತ್ತರದಲ್ಲಿ ಹಾರಾಟ ನಡೆಸಿ ಯಶಸ್ವಿಯಾಗಿದೆ. ಉಡುಪಿ ಜಿಲ್ಲೆಯ ಹೆಜಮಾಡಿಯ ಶಾಂಭವಿ ನದಿಯಲ್ಲಿ ಒಬ್ಬ ವ್ಯಕ್ತಿ ಕುಳಿತು ಯಶಸ್ವಿ ಹಾರಾಟ ನಡೆಸಲಾಗಿದೆ. ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಪರಿಕಲ್ಪನೆಯಲ್ಲಿ ಹೆಜಮಾಡಿ ಗ್ರಾಮೀಣ ಭಾಗದಲ್ಲಿ ಸಿದ್ಧವಾಗಿರುವ ಸೀಪ್ಲೇನ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನೆರವಿಗಾಗಿ ಈ ಉತ್ಸಾಹಿ ಯುವಕರ ತಂಡ ಕಾಯುತ್ತಿದೆ. ಹೆಜಮಾಡಿ ನಡಿಕುದ್ರು ನಿವಾಸಿ ಏರ್ ಮಾಡಲಿಂಗ್ ಎನ್ಸಿಸಿ ಇನ್ಸ್ಪೆಕ್ಟರ್ ಪುಷ್ಪರಾಜ್ ಅಮೀನ್ ಈ ಅನ್ವೇಷಣೆಯ ನೇತಾರ. ಪುಷ್ಪರಾಜ್ 15 ವರ್ಷ ಪರಿಶ್ರಮ ಪಟ್ಟು ಮೈಕ್ರೋಲೈಟ್ ಸೀಪ್ಲೇನ್ ಸಿದ್ಧಪಡಿಸಿದ್ದಾರೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೊಳಗೊಂಡ ಧೃತಿ ಸಂಸ್ಥೆ ಹೆಸರಿನಡಿ ಸುಮಾರು 190 ಕೆಜಿ ಭಾರದ ಈ ವಿಮಾನವನ್ನು ಸಿದ್ಧಪಡಿಸಲಾಗಿದೆ.